ಉಡುಪಿಯ ಕ್ರೈಸ್ತ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರುಗಳನ್ನಾಗಿ ವಂದನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅವರನ್ನ ನೇಮಕ ಮಾಡಿ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಜೆರಲ್ಡ್ ಐಸಾಕ್ ಲೋಪೋ ಅವರು ಪ್ರಕಟಣೆ ಹೊರಡಿಸಿದ್ದಾರೆ. ಇಂದು ಧರ್ಮಾಧ್ಯಕ್ಷರ ನಿವಾಸದಲ್ಲಿ ನಡೆದಂತಹ ಸರಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಧರ್ಮಾಧ್ಯಕ್ಷರು ಪ್ರಾರ್ಥನೆಯನ್ನ ಸಲ್ಲಿಸಿ ವಂದನೀಯ ಫಾದರ್ ಫರ್ಡಿನಾಂಡ್ಗೆ ಗೊನ್ಸಾಲ್ವಿಸ್ ಅವರಿಗೆ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಧರ್ಮ ಪ್ರಾಂತ್ಯದ ಕುಲಪತಿ ಅತಿವಂದನೀಯ ಡಾಕ್ಟರ್ ರೋಷನ್ ಡಿಸೋಜಾ, ಉಡುಪಿಯ ಶೋಕಮಾತ ದೇವಾಲಯದ ಪ್ರಧಾನ ಧರ್ಮಗುರು ಅತಿವಂದನೀಯ ಚಾರ್ಲ್ಸ್ ಮಿನೇಜೆಸ್, ವಂದನೀಯ ಸ್ಟೀಫನ್ ಡಿಸೋಜಾ, ಉಜ್ವಾಡ್ ಪಾಕ್ಷಿಕದ ಸಂಪಾದಕ ವಂದನೀಯ ರೋಯ್ಸನ್ ಫರ್ನಾಂಡಿಸ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೂತನ ಶ್ರೇಷ್ಠ ಗುರು ವಂದನೀಯ ಫಾದರ್ ಫರ್ಡಿನಾಂಡ್ ಗೊನ್ಸಾಲ್ವಿಸ್ ಅವರು ಪ್ರಸ್ತುತ ಪಾಂಗಳ ಶಂಕರಪುರ ಸಂತ ಯೆಹೋವನರ ದೇವಾಲಯ ಪ್ರಧಾನ ಧರ್ಮಗುರುಗಳಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಮೂಲತಃ ಕುಂದಾಪುರ ನಿವಾಸಿ ಆಗಿರುವ ಅವರು 1985ರಲ್ಲಿ ಗುರುದೀಕ್ಷೆಯನ್ನ ಪಡೆದಿದ್ರು. 2012ರ ಜುಲೈಗೆ 16ರಂದು ಅಸ್ತಿತ್ವಕ್ಕೆ ಬಂದಂತಹ ಉಡುಪಿ ಧರ್ಮ ಪ್ರಾಂತ್ಯವು ಇತ್ತೀಚೆಗೆ ತನ್ನ ದಶಮಾನೋತ್ಸವವನ್ನ ಆಚರಿಸಿದ್ದು, ಕಳೆದ 10 ವರ್ಷಗಳಲ್ಲಿ ಅತಿವಂದನೀಯ ಬ್ಯಾಪ್ಟಿಸ್ಟ್ ಮಿನೇಜೆಸ್ ರವರು ಶ್ರೇಷ್ಠ ಗುರುಗಳಾಗಿ ಸೇವೆಯನ್ನ ಸಲ್ಲಿಸಿದ್ರು.